Hi guys, this is Ravi. Today is 25/0/2022. So ಆಗಸ್ಟ್ ಎಂಡ್ ಆಗ್ತಿದೆ, ಸೆಪ್ಟೆಂಬರ್ ಸ್ಟಾರ್ಟ್ ಆಗ್ತಿದೆ. ಈಗೊಂದು ಆಪ್ಷನ್ ಸ್ಟಾಕ್ ಒಂದು ಸಪೋರ್ಟ್ ಸಿಕ್ಕಿದೆ ಬೈ ಮಾಡಲಿಕ್ಕೆ. ನೀವು ನೋಡ್ಬೋದು ಡೇಸಲ್ಲೆಲ್ಲ ಕನ್ಸಲ್ಟೇಷನ್ ಆಗಿದೆ, ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕ್ಔಟ್ ಆಗಿದೆ. ಈ ಲೆವೆಲ್ವರೆಗೂ ಒಂದು ಸ್ಟ್ರೆಂತ್ ಇದೆ. ನಾನು ಸೆಪ್ಟೆಂಬರ್ ಎಕ್ಸ್ಪೈರಿಯಲ್ಲಿ ಒಂದು ಬೈ ಮಾಡ್ತೀನಿ. ಇದು ದಿಸ್ ಈಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆ್ಯಂಡ್ ಮೈ ಅನಾಲಿಸಿಸ್. ನನ್ನ ಡಿಸಿಷನ್ ಮೇಲೆ ಯಾರು ತೊಗೊಬೇಡಿ, ನನ್ನ ಇದ್ರ ಮೇಲೆ ಯಾರು ಡಿಸಿಷನ್ ತೊಗೊಬೇಡಿ. ನಾನು ಮಾಡೋ ವಿಡಿಯೋ ಮೇಲೆ ಅದ್ರ ಬಗ್ಗೆನೇ ಅಂತ ನಾನು ರಿಸರ್ಚ್ ಮಾಡಬೇಕು. ನೀವು ನೋಡ್ಬೋದು ಇಲ್ಲೊಂದು ಕೂಡ ಸ್ಟ್ರೆಂತ್ ಇದೆ ಮಾರ್ಕೆಟು. ನಾನು ಈ ಲೆವೆಲ್ವರೆಗೂ ಇಡ್ಬೋದು, ಈ ಲೆವೆಲ್ವರೆಗೂ ನನ್ನ ಟಾರ್ಗೆಟ್ ಇಡ್ಬೋದು, ಈ ಲೆವೆಲ್ವರೆಗೂ. ಆಯಿತಾ, ಇದು ನನ್ನ ಸೆಟಪ್ಪು. ಮಾರ್ಕೆಟ್ 1% ಗ್ಯಾಪ್ ಅಪ್ ಆಗಿದೆ. ಹ್ಯೂಜ್ ಬುಲ್ಲಿಶ್ ಮೂವ್ಮೆಂಟ್ ಆಲ್ರೆಡಿ ಕೊಟ್ಟಿದೆ. ನೀವು ನೋಡ್ಬೋದು ಸ್ಟ್ರೆಂತು ಎಬೋ 50 ಮೇಲೆ ಬಂದಿದೆ. ಮಾರ್ಕೆಟ್ ಇಲ್ಲಿಂದ ಬೀಳೋ ಚಾನ್ಸಸ್ ಇರುತ್ತೆ, ಆವಾಗ ಪರವಾಗಿಲ್ಲ, ಲಾಸಸ್ ಕೂಡ ಕಮ್ಮಿ ಆಗುತ್ತೆ. 1:1 ತೊಗೊಂಡಿದ್ದೀನಿ ನಾನು. ನೋಡೋಣ. ದಿಸ್ ಈಸ್ ಓನ್ಲಿ ಫಾರ್ ಮೈ ಎಜುಕೇಷನ್ ಪರ್ಪಸ್ ಆ್ಯಂಡ್ ಅನಾಲಿಸಿಸ್. ಆಪ್ಷನ್ ಸ್ಟಾಕ್ಸ್ ಬೈ ಮಾಡ್ತೀನಿ ಇಲ್ಲಿ. ಅದು ನಿಯರ್ ಸ್ಟಾಕ್ಸ್ ವರ್ಕ್ ಆಗ್ತಾಯಿಲ್ಲ. ನಿಮ್ಗೆ ಅಪ್ಡೇಟ್ ನಾನು ಟೈಟಲ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಎ ಗುಡ್ ಡೇ. ಬಾಯ್.